ಡ್ಯಾನ್ಸ್ ಮಾಡಿದ್ರೆ ಸಾಕು, ಬಾರೋ ಕೂತ್ಕೊಳ್ರೋ. ಮೇಷ್ಟ್ರು ಬರ್ತಾ ಇದ್ದಾರೆ ಅಲ್ಲಿ ನೋಡಿ. ಈಗ ಮೇಷ್ಟ್ರು ಬಂದ್ರೆ ಅಷ್ಟೇ ಮತ್ತೆ ನಿಮ್ಮ ಕುಂಡಿಗೆ ಬಡಿತಾರೆ ನೋಡಿ. ಇವನ ಹತ್ರ ಇಲ್ಲ ಅಂತ ಕಂಡ್ರು. ನಾನು ಹೇಳಿದ್ದು ನನ್ನ ಹತ್ರ ಪೆನ್ ಇಲ್ಲ ಅಂತ, ಬೇರೆ ಎಲ್ಲನೂ ಇದೆ ನನ್ನ ಹತ್ರ. ಮಗ ನಿನ್ನ ಹತ್ರ 2 ಪೆನ್ ಇದ್ರೆ ಕೊಡ್ತೀಯಾ? ಮುಂದೆ ಹೋಗು, ನನ್ನ ಹತ್ರ ಏನಿಲ್ಲ, ಮುಂದೆ ಹೋಗು. ಡುಮ್ ನನ್ನ ಮಗ ಬಕ್ಕಸುರನ್ ವಂಶದಂತರ ಇದ್ದಾನೆ, ಏನು ಕೇಳಿದ್ರು ಇಲ್ಲ ಅಂತಾನೆ ಡಬ್ಬ ನನ್ನ ಮಗ. ಮಗ 2 ಪೆನ್ ಇದ್ರೆ ಕೊಡ್ತೀಯಾ? ಇವತ್ತು ತರಕ್ಕೆ ನೆನಪೇ ಇಲ್ಲ, ಮರ್ತ್ಬಿಟ್ಟು ಬಂದೆ. ನಿನ್ನ ಹತ್ರ ಏನಾದರೂ ಇದ್ರೆ ಕೊಟ್ಬೇಡ. ನನ್ನ ಹತ್ರನೇ ಪೆನ್ ಇಲ್ಲ, ನಿನಗೆ ಎಲ್ಲಿಂದ ಕೊಡ್ಲೋ ನಾನು? ಏನೋ ಪೆನ್ ಇಲ್ವಾ? ಪೆನ್ ಇಲ್ದೆ ಏನು ಸ್ಕೂಲಿಗೆ ಭಜನೆ ಮಾಡಕ್ ಬರ್ತೀಯಾ? ಪೆನ್ ಇಲ್ದೆ ಕ್ಲಾಸಲ್ಲಿ ಏನು ರಕ್ತದಲ್ಲ ಬರೀತೀಯಾ? ಪೆನ್ ಇಲ್ಲ ಅಂದ್ರೆ ಇಲ್ಲೇನು ಗಾಳಿಸ್ಲಿಕ್ಕಿದ್ಯಾ? ನಡಿ ಮನೆಗೆ. ಇವಳೆ ನಿನ್ನ ಹತ್ರ ಪೆನ್ ಇದೆಯಾ? ನನ್ನ ಹತ್ರ ಒಂದೇ ಪೆನ್ ಇದೆ. ನನಗೂ ಒಂದೇ ಬೇಕಾಗಿತ್ತು. ಮಗ ನೀನಾದ್ರೂ ಕೊಡೋ, ನಿನ್ನ ಹತ್ರ ಪೆನ್ ಇದ್ರೆ. ಮಗ ನಾವು ಕನ್ನಡಿಗರಲ್ಲವೇ, ವಿಶಾಲ ಹೃದಯದವರು. ನಿನ್ ಪೆನ್ನೇನು ಮಗ? ಪೆನ್ಸಿಲ್ ಬೇಕಾ ತಕೋ ಮಗ, ರಬ್ಬರ್ ಬೇಕಾ ತಕೋ, ತ್ರಿಜ್ಯ ಬೇಕಾ, ಕೊನೆಮಾಪಕ ಬೇಕಾ? ಬೇಡ ಮಗ, ತಕೋ ಮಗ, ನಾನು ಬ್ಯಾಗೇ ತಕೊಂಡೋಗು, ಖುಷಿಯಾಗಿರು. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ.